ಸೊಲ್ಮೇಲು ನಮ್ಮ ಕುಡ್ಲ ತುಳು ವಾರ್ತೆಲು ಮುಖ್ಯಾಂಶಗಳು. ದಿನ ದಿನ ಏರೊಂದುಪುನ ಇಂಧನ ಬೆಲೆ ಎಣ್ಮದಿನೊಟ್ಟು ಒಟ್ಟು 500 ರೂಪಾಯಿ ಅಜ್ಪ ಪೈಸೆ ಏರ್ತೆ ಬಡವೇರ್ನ ಬದುಕಿಗೆ ಸಂಚಾಕಾರ. ಪ್ರಚೋದನಕಾರಿ ಭಾಷಣ ಮಲ್ಪನ ಕಲ್ಲಡಕ ಪ್ರಭಾಕರ ಭಟ್ರು ವಿಶ್ವವಿದ್ಯಾನಿಲಯದ ಸ್ನಾತಕೋತ್ತರ ವಿದ್ಯಾರ್ಥಿ ಪರಿಷತ್ ಉದಿಪನಗು ಬಿನ್ನೆರಾದ ಬರ್ಪನ ಸರಿಯತ್ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾದ ಪ್ರತಿಭಟನೆ. ಸಾಮಾಜಿಕ ಜಾಲತಾಣಗಳು ಜಯಲಕ್ಷ್ಮಿ ಸಿಲ್ಕ್ಸ್ ಉದ್ಯಾವರದ ಬಗೆಟ್ ಅಪಪ್ರಚಾರ, ಕಾನೂನು ಕ್ರಮದ ತನ್ನುವ ಪುದರ್ಪೊಯಿ ಸಂಸ್ಥೆದ ಬಗೆಟ್ ಅಪಪ್ರಚಾರಕ್ಕೂ ಏವೃತೋ ಜಾಯನ ಸಂಸ್ಥೆ. ಒಡಿಪುಡು ಜಾತ್ರೆದ ಪೊರ್ತು ಮುಸಲ್ಮಾನ ಬೇರೆದಕ್ಕೆ ಅವಕಾಶ ಮಲ್ತುಕೋರುಡು ಪೇಜಾವರ ಮಠಾಧೀಶರಿಗೆ ಭಿನ್ನೈತೊನ್ನ ಒಡಿಪು ಜಿಲ್ಲಾ ಸೌಹಾರ್ದ ಸಮಿತಿ. ವಾರ್ತೆದೇವರ ಇಂಧನ ಬೆಲೆ ದಿನ ದಿನ ಏರೊಂದು ಬಡವೇರ್ನ ಬದುಕಿಗೆ ಸಂಚಕಾರ ಆವೊಂದುಂಡು ಕರಿನ 9 ದಿನಟು ಎಣ್ಮದಿನಲ ಬೆಲೆ ಏರೊಂದು ಒಟ್ಟು 500 ರೂಪಾಯಿ ಅಜ್ಪ ಪೈಸೆ ಹೆಚ್ಚಾತಂಡು. ಇಂಧನ ಬೆಲೆ ಲೀಟರ್ಗೆ 80 ಪೈಸೆದಾತ ಏರಾದಂಡು ಕರಿನ 9 ದಿನಟು ಎಣ್ಮ ಸರ್ತಿ ಬೆಲೆ ಏರಾದಿತ್ತದು 1 ಲೀಟರ್ಗೆ 500 ರೂಪಾಯಿ ಅಜ್ಪ ಪೈಸೆ ಒಟ್ಟು ಏರ್ನಂಚಾತಂಡು. ಬೆಂಗಳೂರು ಬುಧವಾರ ಲೀಟರ್ಗೆ 30 ಪೈಸೆ ಹೆಚ್ಚಾತಂಡು. ಅಂಗಾರೆ 105 ರೂಪಾಯಿ 52 ಪೈಸೆ ಇತ್ತು ನಾವು ಬುಧವಾರ 105 ರೂಪಾಯಿ 94 ಪೈಸೆ ಆತಂಡು. ಕೇಂದ್ರದ ಪಣವು ಖಾತೆ ಮಂತ್ರಿ ನಿರ್ಮಲಾ ಸೀತಾರಾಮನ್ ಬೆಲೆ ಏರ್ತೆ ಸರಿ ಇಂದು ಪಂತೇರು. ರಷ್ಯಾ ಯುಕ್ರೇನ್ ಕೊಳಲ ಕಾರಣ ಒದಗಾವು ನೀಟು ಆಯ್ನ ವ್ಯತ್ಯಾಸ ಉಡ್ದು ಜಾಗತಿಕ ತೈಲ ಬೆಲೆ ಏರ್ದು ಆರ ಪಂತೇರು. ಆಂಡ ಇಂಚ ದಿನನಿಚ್ಚ ಬೆಲೆ ಏರಿನ ನಷ್ಟ ಜನಸಾಮಾನ್ಯರಿಗೆ. ತೈಲ ಬೆಲೆ ಏರ್ನಂಚನೆ ಸರಕು ಸಾಗಾವನ ಮಿತ್ತಲ ಪುದೆ ಬೂರುಂಡು ಸಾಗಾವನ ಬೆಲೆ ಹೆಚ್ಚಾನಗ ಅವು ಸೀದಾ ಜನಸಾಮಾನ್ಯರನ್ನ ತರೆಕ್ ಬೂರುಂಡು. ಐನ್ ರಾಜ್ಯೊಲೆನ ಓಟುಡ್ದು ಬೊಕ್ಕ ಕಂಗಲಾಪನ ಸ್ಥಿತಿಗತಿ ಬಡವೇರ್ಗೆಂದು ಬೇತೆ ಪನೊಡನಿಚ್ಚಿ. ಡೆಲ್ಲಿದ ವಿಮಾನ ಉಂತುನ ತಾನೋಡು ಸ್ಪೈಸ್ ಜೆಟ್ ವಿಮಾನ ಪುಷ್ ಬ್ಯಾಕ್ ಪೊರ್ತುಡು ಕರೆಂಟ್ ಕಂಬಗು ಎಡ್ತನ ಸಂಗತಿ ನಡೆತದೆ. ವಿಮಾನೋಡು ಸಂಚಾರ ಮಲ್ಪನ ಜನ ಇತ್ತದು ಅಕ್ಲಿಗೆ ಬದಲು ವಿಮಾನ ವ್ಯವಸ್ಥೆ ಮಲ್ತದೇರು. ಡಿಲ್ಲಿದ ವಿಮಾನ ಉಂತುನ ತಾನೋಡು ಸ್ಪೈಸ್ ಜೆಟ್ ವಿಮಾನ ಪುಷ್ ಬ್ಯಾಕ್ ಪೊರ್ತುಡು ಕರೆಂಟ್ ಕಂಬಗು ಎಡ್ತದೆ. ವಿಮಾನೋಡು ಜನ ಇತ್ತೇರು. ಸ್ಪೈಸ್ ಜೆಟ್ ವಿಮಾನ ಪ್ರಯಾಣಿಕರನ್ನ ಟರ್ಮಿನಲ್ ಹಿಡಿದು ರನ್ವೇಗೆ ಪೋಂದುಪುನಗ ಪುಷ್ ಬ್ಯಾಕ್ ಪೊರ್ತುಡು ಕರೆಂಟ್ ಕಂಬಗು ಎಡ್ತದೆ. ಐದು ಪಕ್ಕ ವಿಮಾನೋಡಿತ್ತಿನ ಜನಕ್ಲೆಗೂ ವಿಮಾನ ಬದಲ್ತೇರು. ಈ ಬಗೆಟ್ ಸ್ಪೈಸ್ ಜೆಟ್ ಮಾಹಿತಿದಾರರು ಮಾಹಿತಿ ಕೊಡ್ದು ಸ್ಪೈಸ್ ಜೆಟ್ ವಿಮಾನ SG ನೂತಾಜಿಪ ಡಿಲ್ಲಿ ಬೊಕ್ಕ ಜಮ್ಮು ನಡುಟು ಸಂಚಾರ ಮಲ್ಪೊಡಿತ್ತಂಡು. ವಿಮಾನ ಪಿರ ದಿಪ್ಪುನ ಪೊರ್ತುಡು ಬಲತ ರೆಂಕೆದ ಪಿರವುದ ಅರು ಕಂಬುಗು ತಾಗದಂಡು ಅವಿನ ಸರಿಮಲ್ಪನ ದಿಟ್ಟಿಡು ಬದಲು ವಿಮಾನ ವ್ಯವಸ್ಥೆ ಮಲ್ತದನೆಂದು ಪಂತೀರು. ಒಂದೆಟ್ಟು ವಿಶೇಷ ಪಂಡ ವಿಮಾನ ಉಡಿತಿನ ಜನಕುಲಿ ಈ ಸಂಗತಿನ ಮೊಬೈಲ್ ವಿಡಿಯೋ ಮಲ್ತದೇರು. Our flight time will be 1 hour and 5 minutes. This flight is under the command of Captain Monica Khanna and second in command First Officer Sanjay. ಕುಡ್ಲ ವಿಶ್ವವಿದ್ಯಾನಿಲಯದ ಸ್ನಾತಕೋತ್ತರ ವಿದ್ಯಾರ್ಥಿ ಪರಿಷತ್ ಉದಿಪನ ಕಾರ್ಯಕ್ರಮಕ್ಕೂ ಕಲ್ಲಡಕ ಪ್ರಭಾಕರ ಭಟ್ರ ಬಿನ್ನೆರಾದು ಪಾಲ್ದೆ ತೊನ್ನಿಕ್ ವಿರೋಧ ತೋಜದ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಬುಧವಾರ ವಿಶ್ವವಿದ್ಯಾನಿಲಯದ ಮುಖ್ಯ ದ್ವಾರದ ಕೈತಲು ಪ್ರತಿಭಟನೆ ನಡಪಾಂಡು. ಕುಡ್ಲ ವಿಶ್ವವಿದ್ಯಾನಿಲಯ ಸ್ನಾತಕೋತ್ತರ ವಿದ್ಯಾರ್ಥಿ ಪರಿಷತ್ ಉದಿಪನ ಕಾರ್ಯಕ್ರಮಕ್ಕೂ ಕಲ್ಲಡಕ ಪ್ರಭಾಕರ ಭಟ್ರ ಬಿನ್ನೆರಾದ ಬರ್ಪನೆಕ್ ವಿರೋಧ ತೋಜಾದ ಕ್ಯಾಂಪಸ್ ಫ್ರಂಟ್ ಬುಧವಾರ ವಿಶ್ವವಿದ್ಯಾನಿಲಯದ ಮುಖ್ಯದ್ವಾರದ ಕೈತಲು ಪ್ರತಿಭಟನೆ ನಡಪಾಂಡು. ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾದ ಮಂಗಳೂರು ವಿಶ್ವವಿದ್ಯಾನಿಲಯ ಘಟಕದ ನಿಲಿಟ್ಟು ಈ ಪ್ರತಿಭಟನೆ ಅಟಣೆ ಮಲ್ತಿತ್ತಿರು. ವಿಶ್ವವಿದ್ಯಾನಿಲಯಗೂ ಪೊಗ್ಗರೆ ಪ್ರಯತ್ನ ಮಲ್ಪುನಗ ಪೊಲೀಸರು ಬೊಕ್ಕ ಪ್ರತಿಭಟನೆ ಮಲ್ಪುನಕ್ಲೆಗೆ ಒಯ್ತ ಪತ್ತ ಆಂಡು. ಕ್ಯಾಂಪಸ್ ಫ್ರಂಟ್ ನಾಯಕರನ್ನು ಬಂಧನ ಮಲ್ತದಂಡು. ಕುಡ್ಲ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿ ಕ್ಷೇಮ ಪಾಲನಾ ನಿರ್ದೇಶನಾಲಯದ ಸ್ನಾತಕೋತ್ತರ ವಿದ್ಯಾರ್ಥಿ ಪರಿಷತ್ ಉದಿಪನ ಕಾರ್ಯಕ್ರಮಕ್ಕೂ ಕಲ್ಲಡಕ ಪ್ರಭಾಕರ ಭಟ್ರನ್ ಬಿನ್ನೆರಾದಲಿ ಇದಿನು. ಈ ಬಗೆಟ್ ಮಾಧ್ಯಮలకు ಅಭಿಪ್ರಾಯ ತೆರಿಪಾಯಿನ ವಿದ್ಯಾರ್ಥಿನಿ ವೃತ್ತಿ ಕ್ರಿಮಿನಲ್ ದುಂಬು ಪೀರ ಉಪ್ಪುನ ಬೊಕ್ಕ ಕಲ್ಪನಕ್ಲಿನ ನಡುಟು ಕೋಮು ಪ್ರಚೋದನೆದ ಭಾಷಣ ಮಲ್ಪನ ವ್ಯಕ್ತಿನಿ ಲೇದಿರಿನ್ ದೂರಿಯರು.
ಇಂತಹ ನೀಚ ವ್ಯಕ್ತಿಗೆ ಇವರು ಅತಿಥಿಯಾಗಿ ಆಹ್ವಾನಿಸಿದ್ದೇ ಒಂದು ದೊಡ್ಡ ಹಾಸ್ಯಾಸ್ಪದವಾಗಿದೆ. ಮತ್ತೇನಂತ ಇರುವಂತಹದ್ದೇನಂತ ಹೇಳಿದರೆ, ಪ್ರಭಾಕರ್ ಭಟ್ ಅವರು ಏನು ಹೇಳ್ತಿದ್ದಾರೆ ಇಲ್ಲಿ, ಇವರು ಭಾರತವನ್ನು ಪಾಕಿಸ್ತಾನವಾಗಿ ಕಂಡಂತಹ ಏಕೈಕ ಪ್ರಥಮ ವ್ಯಕ್ತಿ ಅಂತ ಹೇಳ್ಬೋದು. ಇಂತಹ ವ್ಯಕ್ತಿಗಳು ವಿದ್ಯಾರ್ಥಿಗಳು ಯಾವ ರೀತಿಯಲ್ಲಿ ಒಂದು ಭಾಷಣವನ್ನು ನೀಡ್ಬೋದು ಅನ್ನುವಂತಹದ್ದೇ ದೊಡ್ಡ ಕ್ವೆಶನ್ ಆಗಿರ್ತದೆ. ಈ ಒಂದು ಸ್ಕಾಲರ್ಸ್ಗಳನ್ನು ಕರೀತಿದ್ರೆ ಅಥವಾ ಈ ಭವಿಷ್ಯವನ್ನು ಹುಟ್ಟುಹಾಕ್ತಿರುವಂತಹ ವಿದ್ಯಾರ್ಥಿಗಳಿಗೆ ಒಂದು ಭವಿಷ್ಯ ರೂಪಿಸುವಂತಹ ಮೋಟಿವೇಶನಲ್ ಸ್ಪೀಕರ್ಸು ಅಥವಾ ದೊಡ್ಡ ದೊಡ್ಡ ಸ್ಕಾಲರ್ಸ್ಗಳನ್ನು ಕರೀತಿದ್ರೆ ಯಾವ ರೀತಿಯಾದಂತಹ ಒಂದು ಆಕ್ಷೇಪ ಇರ್ತಿರ್ಲಿಲ್ಲ. ಬಟ್ ಇವರು ಕರೀತಿರುವಂತಹದ್ದು ಒಂದು ಒಳ್ಳೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರುವಂತಹ ಮತ್ತೆ ವಿದ್ಯಾರ್ಥಿಗಳ ಮಧ್ಯೆ ಕೋಮು ವಿಷ ಬೀಜ ಬಿಸಿ ಪ್ರಚೋದನಕಾರಿ ಭಾಷಣ ಮಾಡುವಂತಹ ಒಬ್ಬ ಕ್ರಿಮಿನಲ್ ಆಗಿರ್ತದೆ ಇಲ್ಲಿ ಕರೆದಿರುವಂತಹದ್ದು. ಯಾವ ರೀತಿಯಾಗಿ ಕೂಡ ಹೋಗ್ಲಿಕ್ಕೆ ಸಾಧ್ಯ. ಈ ನಡುಡು ಕುಡ್ಲ ವಿಶ್ವವಿದ್ಯಾನಿಲಯದ ಮೈದಾನಡು ಕಾರ್ಯಕ್ರಮ ಶುರು ಆದಿತ್ತದು. ಡಾಕ್ಟರ್ ಕಲ್ಲಡಕ ಪ್ರಭಾಕರ ಭಟ್ರು ಬಿನ್ನೆರಾದು ಪಾಲ್ದಿ ತಂದೇರು. ಓಡಿಪುಡು ಮುಸಲ್ಮಾನ ಬೇರದಕ್ಲೆಗೆ ಬೇರೊಗು ಅವಕಾಶ ಮಾಲ್ತ ಕೊರಡು ಒಂದು ಓಡಿಪು ಜಿಲ್ಲಾ ಸೌಹಾರ್ದ ಸಮಿತಿದ ನಿಲೆಟ್ಟು ಮುಸಲ್ಮಾನ ಬೇರದಕ್ಲು ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯರಿಗೆ ಭಿನ್ನೈತೊಂದೇರು. ದೇವಸ್ಥಾನದ ಜಾಥಡು ಮುಸ್ಲಿಂ ಬೇರದಕ್ಲೆಗೆ ಬಹಿಷ್ಕಾರ ವಿಚಾರಡು ಅಕ್ಲು ಸ್ವಾಮೀಜಿಯರನ್ನು ಭೇಟಿ ಮಲ್ತದೇರು. ಒಡಿಪುಡು ಮುಸಲ್ಮಾನ ಬೇರದಕ್ಲೆಗೆ ಬೇರ ಬಹಿಷ್ಕಾರ ವಿಚಾರವಾದ ಒಡಿಪು ಜಿಲ್ಲಾ ಸೌಹಾರ್ದ ಸಮಿತಿ ಹಿಡಿದು ಮುಸಲ್ಮಾನ ಬೇರದಕ್ಲು ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯರನ್ನು ಭೇಟಿ ಮಲ್ತದು ಜಾತ್ರೆಡು ಬೇರ ಮಲ್ಪಿರ ಅವಕಾಶ ಕೊರಡು ಒಂದು ಕೇಂಡೊಂದು ಭಿನ್ನೈತೊನ್ನ ಓಲೆ ಕೊರಿಯರು. ಅಬುಬಕ್ಕರ್ ಅತ್ರಾಡಿ ದುಂಬಾಳಿತದ ಮುಸಲ್ಮಾನ ಬೇರದಕ್ಲು ಪಾತ್ರಕತೆ ನಡಪಾದಿರು. ಈ ಪೊರ್ತುಡು ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಅಭಿಪ್ರಾಯ ತೆರಿಪದು ಏರೆಡ್ದು ಅನ್ಯಾಯ ಆತಂಡ ಅಕ್ಲು ಸಮಸ್ಯೆ ಸರಿ ಮಲ್ತನೋಡು. ತಪ್ಪು ಮಲ್ತನಕ್ಲೆಗ ಆ ಸಮಾಜ ಶಿಕ್ಷೆ ಕೊರಡು. ಮಲ್ತನ ತಪ್ಪುಗೂ ಆ ಸಮಾಜ ಪ್ರತಿಭಟನೆ ಮಲ್ಪೊಡು. ಒರಿ ಮಲ್ತನ ಅನ್ಯಾಯ ಇಡೀ ಸಮಾಜಗೂ ತಟ್ಟುಂಡು. ಮುಸಲ್ಮಾನಿಯರು ಬೊಕ್ಕ ಕ್ರೈಸ್ತ ನಾಯಕರು ಬೇರದ ಬಗೆಟ್ ಭಿನ್ನೈತೊಂದಿರು. ಶಾಂತಿ ಸಾಮರಸ್ಯ ಸೌಹಾರ್ದ ನೆಮ್ಮದಿ ಅಗತ್ಯ ಬೋಡು ಒಂಜಿ ಕೂಟುಡ್ದು ಸಾಮರಸ್ಯ ಸಾಧ್ಯ ಇಜ್ಜಿ. ಹಿಂದೂ ಸಮಾಜ ಭಾರಿ ಕಾಲೊಡ್ದು ಬೇನೆ ತಿಂತಂಡು. ಪಾಕ ಬೋಡ್ಚಾಂದಿ ಸಂಗತಿಲಿಡ್ದು ಹಿಂದೂ ಸಮಾಜ ಬೇನಿಡುಂಡು. 4 ಜನ ಧಾರ್ಮಿಕ ನಾಯಕರು ಕುಲ್ಲುದು ಪಾತಿರ್ದು ಸಮಸ್ಯೆ ಪರಿಹಾರ ಮಲ್ಪೆರೆ ಸಾಧ್ಯ ಇಜ್ಜಿ. ಬುಡಂದೆ ಅನ್ಯಾಯನಗ ಬೇಜಾರು ಮಾತ ಒರೋಣೆ ಪುಡಾಂಡು. ಒಂದಕ್ಕೆ ಮಾತ ಕಾರಣ ದಾನೆಯಿಂದ ಒಂಜಿ ವೇದಿಕೆಡು ಕುಲ್ಲುದು ಚರ್ಚೆ ಅವಡು. ಹಿಂದೂ ಸಮಾಜಗೂ ಬೇನೆ ಆಪನ ಒವ್ವೇ ಸಂಗತಿಲು ನಡತಿಜಿಂಡ ಸಾಮರಸ್ಯ ಬುಳೆವು. ಶಾಂತಿ ಜೊತೆ ಬಾಳ್ವೆಡು ಉಪ್ಪುಗಾಂದು ಬಾಯ್ಡು ಪಂಡ ಅವು ಸಾಧ್ಯ ಇಜ್ಜಿಂದು ಪೇಜಾವರ ಮಠದ ಸ್ವಾಮೀಜಿ ಪಂಡೀರು. ಮುಸ್ಲಿಂ ಸಮಾಜದ ಹಾಗೂ ಕ್ರೈಸ್ತ ಸಮಾಜದ ಧಾರ್ಮಿಕ ಮುಖಂಡರು, ವ್ಯಾಪಾರಸ್ಥರ ಮುಖಂಡರು ಬಂದು ನಮ್ಮಲ್ಲಿ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ. ಉಡುಪಿಯಲ್ಲಿ ಶಾಂತಿ ಸಾಮರಸ್ಯ ಮೂಡಬೇಕು ಹಾಗೂ ಯಾರಿಗೂ ತೊಂದರೆಯಾಗಬಾರ್ದು, ಬದುಕಿಗೆ ಅಡ್ಡಿ ಆಗಬಾರ್ದು ಅನ್ನೋ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ. ಇದರ ಹಿಂದೆ ಎಲ್ಲರ ಶ್ರಮ ಬೇಕಾಗಿದೆ. ಸಮಾಜದಲ್ಲಿ ಶಾಂತಿ ಸಾಮರಸ್ಯ ನೆಮ್ಮದಿ ಸೌಹಾರ್ದ ಇದು ಅವಶ್ಯವಾಗಿ ಬೇಕು. ಆದರೆ ಅದು ಯಾವುದೋ ಒಂದು ಗುಂಪಿನಿಂದ ಮಾತ್ರ ಆಗುವಂಥದ್ದಲ್ಲ. ಎಲ್ಲರೂ ಕೂಡ ಇದರಲ್ಲಿ ಕೈ ಜೋಡಿಸಿದಾಗ ಮಾತ್ರ ಸಾಧ್ಯ. ಮತ್ತು ಇನ್ನೊಂದು, ಇವತ್ತು ಏನು ಇಂತಹ ಒಂದು ಬೆಳವಣಿಗೆ ನಡೆದಿದೆ, ಈ ಬೆಳವಣಿಗೆ ಹಿಂದೆ ನಮ್ಮ ಹಿಂದೂ ಸಮಾಜವೂ ಕೂಡ ತುಂಬ ನೋವನ್ನು ಉಂಡಿದೆ. ಬೇರೆ ಹಿಂದೂ ಸಮಾಜ ಮಾತ್ರ ಅಲ್ಲ, ಕೆಲವು ಅಹಿತಕರ ಘಟನೆಗಳಿಂದಾಗಿ ಅನೇಕ ಸಮಾಜದ ವ್ಯಕ್ತಿಗಳು ತುಂಬ ನೋವನ್ನು ಉಂಡಿದ್ದಾರೆ. ಹಾಗಾಗಿ ನಾವು ಬರೀದೇ ಧಾರ್ಮಿಕ ಮುಖಂಡರು ಮೇಲೆ ನಿಂತುಕೊಂಡು 4 ಮಂದಿ ಮುಖಂಡರು ನಿಂತುಕೊಂಡು ಮಾತನಾಡೋದರಿಂದಾಗಿ ಸಮಸ್ಯೆ ಪರಿಹಾರ ಆಗೋದಿಲ್ಲ. ತಳಮಟ್ಟದಿಂದ ಇದಕ್ಕೊಂದು ಪರಿಹಾರ ಆಗಬೇಕಾಗಿದೆ. ಅಲ್ಲ, ಉತ್ತಮ ಸ್ವಾಮೀಜಿಯವರ ಈ ಒಂದು ಸಂದೇಶ ಕೂಡ ಉತ್ತಮ ರೀತಿಯಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ನಾವೆಲ್ಲ ಒಂದು ಶಾಂತಿಯುತ ಒಂದು ಸಮಿತಿಯನ್ನು ಮಾಡಿಕೊಂಡು ಪರಿಹಾರ ರೂಪಿಸುವ ಅಂತೇಳಿ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೇವೆ. ಇವತ್ತಿನ ಭೇಟಿ ಆಕಸ್ಮಿಕ ಭೇಟಿ. ಈ ಭೇಟಿಯಲ್ಲಿ ನಮಗೆ ಇವತ್ತು ಸಂದರ್ಭ ಏನಂತ ಗೊತ್ತಿಲ್ಲಾಗಿತ್ತು. ಸ್ವಾಮೀಜಿಯವರ ಸಂದರ್ಭ ಬಂದಾಗ ಈ ಆಕಸ್ಮಿಕ ಭೇಟಿಯಲ್ಲಿ ನಾವೀಗ ಮಾತಾಡಿದ್ದೇವೆ, ಶಾಂತಿ ಸಭೆಯನ್ನು ಮಾಡಿ ಆವಾಗ ಅದರ ಬಗ್ಗೆ ಸರಿಯಾದ ಮಾಹಿತಿಯನ್ನು ಕೂಡ ನೀಡ್ತೇವೆ. ಈವರೆಗೆ ಯಾವುದೇ ಒಂದು ರೀತಿಯ ಮೀಟಿಂಗನ್ನು ನಾವು ಮಾಡಿಲ್ಲ. ಕಾರಣ ಅಂತ ಹೇಳಿದರೆ ಇದು ಯಾವ್ಯಾವುದೋ ರೀತಿಯಲ್ಲಿ ಮುಂದುವರಿದುಕೊಂಡು ಹೋಗಿ ಈ ಪರಿಸ್ಥಿತಿ ಬಂದುಬಿಟ್ಟಿದೆ. ಇನ್ನು ಮುಂದಕ್ಕೆ ಆ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಬೇಕಷ್ಟೇ. ಇದು ತಡವಾಗಿ ಈ ಕೆಲಸ ಆಗಿದೆ ಅಂತೇಳಿ ನನ್ನ ಅನಿಸಿಕೆ. ಇವತ್ತು ಶ್ರೀ ಪೇಜಾವರ ಶ್ರೀಗಳು ನಾವು ಅವರಿಗೆ ಮನವಿ ಸಲ್ಲಿಸಲಿಕ್ಕೆ ನಾವು ಬಂದಿದ್ದೇವೆ. ಯಾಕೆಂದರೆ ಉಡುಪಿಯ ಸನ್ನಿವೇಶಗಳನ್ನು ಅವರನ್ನು ತಿಳುವಳಿಕೆ ಮಾಡಲಿಕ್ಕೆ ಅವರು ತಿಳಿದಿದ್ದಾರೆ. ಆದರೆ ನಾವು ಅವರನ್ನು ಯತ್ನ ಮಾಡಿದ್ದೇವೆ. ಯಾಕೆಂತೇಳಿದ್ರೆ ಕೆಲವೊಂದು ಸನ್ನಿವೇಶಗಳು ನಮ್ಮಲ್ಲಿ ಹದಗೆಟ್ಟುವ ಕೆಲಸ ಆಗಿದೆ. ಯಾಕೆಂತೇಳಿ ನಮ್ಮ ಧರ್ಮದೊಳಗೆ ಏನೋ ಒಂದು ಸಣ್ಣ ತಪ್ಪುಗಳು ಆಗ್ತಿದೆ. ಅದನ್ನು ನಾವು ಸರಿಪಡ್ಕೊಂಡು ಮುಂದಿನ ದಿನಗಳಲ್ಲಿ ನಾವು ಅವರ ಜೊತೆ ನಾವು ಹಿಂದೂ ಧರ್ಮ ಮುಖಂಡರ ಜೊತೆ ನಾವು ಮಾತಾಡಿ ಏನೋ ಒಂದು ಇದಕ್ಕೆ ಒಂದು ಫುಲ್ ಸ್ಟಾಪ್ ಹಾಕುವ ಯತ್ನವನ್ನು ನಾವು ಮಾಡ್ತೇವೆ. ಪೇಜಾವರ ಸ್ವಾಮಿಗಳು ಅದೇ ಮಾತು ಹೇಳಿದರು, ಒಗ್ಗಟ್ಟಿನಲ್ಲಿ ನೀವೆಲ್ಲ ಒಗ್ಗಟ್ಟಾಗಿದ್ದರೆ
ಖಾಲಿ ಇಷ್ಟೇ ಮುಖಂಡರಲ್ಲ, ಎಲ್ಲರೂ ಸೇರಿಕೊಂಡು, ಎಲ್ಲ ಧರ್ಮದ ಮುಖಂಡರು ಸೇರಿಕೊಂಡು ನೀವೆಲ್ಲ ಮಾತುಕತೆ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಹೋದರೆ ನಿಮಗೆ 100ಕ್ಕೆ 100 ಜಯ ಸಿಗ್ತದೆ. ನಾನು ನಿಮ್ಮ ಜೊತೆ ಇದ್ದೇನೆ ಅಂತ ಹೇಳಿದ ಮಾತು ಹೇಳಿ ಅವರು ನಮ್ಮನ್ನು ಧೈರ್ಯ ತುಂಬಿಸಿದ್ದಾರೆ. ಏಪ್ರಿಲ್ 30 ಮೇ 1 ಚಿತ್ರಾಪುರ ಕಡಲಬರಿಟ್ ಬೀಚ್ ಫೆಸ್ಟ್ ಸಂಭ್ರಮ ಆಟಣೆ ಮಲ್ತದನಂದು ರಾಜ್ಯ ಇಂಟಕ್ ಗುರ್ಕಾರ್ಯರು ರಾಕೇಶ್ ಮಲ್ಲಿ ಪಂತಿರು ಆರ್ ಬೀಚ್ ಫೆಸ್ಟ್ ಸಂಭ್ರಮದ ಗುರ್ತು ಮೋರ ಬಿಡುಗಡೆ ಮಲ್ತದು ಪಾತೇರಿಯರು. ಅಂಗಾರೆ ಚಿತ್ರಾಪುರ ಬೀಚ್ ಡಿ ಇಂಟಕ್ದ ರಾಜ್ಯ ಗುರುಕಾರ್ಯರು ರಾಕೇಶ್ ಮಲ್ಲಿ ಬೀಚ್ ಫೆಸ್ಟ್ ಸಂಭ್ರಮದ ಗುರ್ತು ಮೋರ ಬಿಡುಗಡೆ ಮಲ್ತೇರು. ಈ ಪೊರ್ತುಡು ಆರ್ ಪಾತಿರ್ದು ರಾಜ್ಯ ಇಂಟಕ್ ಮೊಗವೀರ ಮಹಾಸಭಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಬೊಕ ಪಾಕ ಸಂಘಟನೆಲು ಸೇರ್ದು ಏಪ್ರಿಲ್ 30 ಬೊಕ ಮೇ 1 ಚಿತ್ರಾಪುರ ಕಡಲಬರಿಟ್ ಬೀಚ್ ಫೆಸ್ಟ್ ಸಂಭ್ರಮ ದಿವೊಂದು ಪಂಡಿರು. 2 ದಿನ ಕಾರ್ಮಿಕರಿಗೆ ಬೀಚ್ ಫೆಸ್ಟ್ ಬೊಕ ಕಡಲಬರಿತ ಗೊಬ್ಬುಳಿನ ಪಂತ ದಿವೊಂದ 30 ಸಾಮೂಹಿಕ ಯೋಗಾಭ್ಯಾಸ ಇತ್ತದು. ಅವಿಟ್ಟು ಸಾರಗಟ್ಲೆ ಜನ ಪಾಲ್ದಿತುನ್ವಿರು. ಗಾಳಿಪಟ ಪಂಥ, ತೆನಸದ ಉತ್ಸವ, ಸರ್ಫಿಂಗ್ ಪ್ರದರ್ಶನ, ಸಾಂಸ್ಕೃತಿಕ ಕಾರ್ಯಕ್ರಮ, ಬಲ್ಲು ಒಯ್ಪಿನ ಪಂಥ, ಕಬಡ್ಡಿ ಇಂಚ ಪಾಕ ಕಾರ್ಯಕ್ರಮ ನಡಪೆರೆ ಉಂಡು. ಊರ್ದಕ್ಲು ಮಾತ್ರ ಅತ್ತಂದು ಇಡೀ ಜಿಲ್ಲೆದ ಜನ ಬೇತೆ ಜಿಲ್ಲೆದಕ್ಲು ತಿರ್ಗಾಟದಕ್ಲು ಪಾಲ್ದೆತ್ತು ನೋಡೋದು ರಾಕೇಶ್ ಮಲ್ಲಿ ಪಂಡೀರು. ಪಣಂಬೂರು ಬೀಚ್ ಅಭಿವೃದ್ಧಿ ಸಮಿತಿ ಮಾಜಿ ಗುರ್ಕಾರ್ಯರು ಯತೀಶ್ ಬೈಕಂಪಾಡಿ, ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಗುರ್ಕಾರ್ಯರು ಪುರುಷೋತ್ತಮ ಪೂಜಾರಿ, ಇಂಟಕ್ ಜಿಲ್ಲಾ ಗುರ್ಕಾರ್ಯರು ಮನೋಹರ್ ಶೆಟ್ಟಿ, ರತನ್ ಶೆಟ್ಟಿ, ಮೊಗವೀರ ಸಭಾ ಗುರ್ಕಾರ್ಯರು ಅಮರನಾಥ ಸುವರ್ಣ ಪಾಲ್ದೆ ತೊಂಡಿರು. ಬೀಚ್ ಫೆಸ್ಟ್ ಸಂಭ್ರಮದ ಲೆಪ್ಪೋಲಿನ ವಿಶೇಷ ರೀತಿಯಲ್ಲಿ ಬಿಡುಗಡೆ ಮಲ್ತಿರು. ವಿಶೇಷ ರೀತಿಯಲ್ಲಿ ದುತ್ತೈತದ ವ್ಯಕ್ತಿ ಒರಿ ಓಡೋಡು ಬತ್ತದು ಕಡಲ ರಾಜಡ್ದು ಬತ್ತನ ಓಲಿನ ಓದು ತೆರಿಪಾದು ಲೆಪ್ಪೋಲೆ ಬಿಡುಗಡೆ ಆಂಡು. ಇದೇ ಬರುವ ಏಪ್ರಿಲ್ 30 ಮತ್ತು ಮೇ 1ನೇ ತಾರೀಕಿನಂದು ಇದೇ ಸ್ಥಳದಲ್ಲಿ ಶ್ರಮಿಕರ ಸಂಭ್ರಮ ಅಂತ ಬೀಚ್ ಫೆಸ್ಟನ್ನು ನಾವು ಇಲ್ಲಿ ಮಾಡ್ತಾಯಿದ್ದೇವೆ. ಯಾವಾಗಲೂ ಕಾರ್ಮಿಕರು ದಿನ ಇಡೀ ಕೆಲಸ ಮಾಡಿ ವರ್ಷದಲ್ಲಿ ಒಂದು ದಿನ ಅವರ ಫ್ಯಾಮಿಲಿ ಜೊತೆ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವರಿಗೊಂದು ಅವಕಾಶ ಸಿಗ್ತದೆ. ಹಾಗೆಯೇ ನಾವು ಪ್ರತಿ ವರ್ಷ ಮೇ 1ನೇ ತಾರೀಕಿನಂದು ಮಾಡ್ತಾಯಿದ್ದೆವು. ಈ ಸಲ 2 ದಿನ ಏಪ್ರಿಲ್ 30 ಮತ್ತು ಮೇ 1ನೇ ತಾರೀಕಿನಂದು 2 ದಿನ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಈ ಸ್ಥಳೀಯ ಇಲ್ಲಿನ ಮೊಗವೀರ ಮಹಾಸಭಾ ಪಣಂಬೂರು ಹಾಗೆಯೇ ಬೇರೆ ಬೇರೆ ಯೂತ್ ಕ್ಲಬ್ಗಳು, ಅಮೆಚೂರ್ ಕಬಡ್ಡಿ ಸಂಸ್ಥೆ, ಮುಖ್ಯವಾಗಿ ನಮ್ಮ ಇಂಟಕ್ ಕಾರ್ಮಿಕ ಸಂಘ ಇದರ ಮುಖಾಂತರ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಉದ್ಯಾವರಡು ಮುಸ್ಲಿಂ ಗಿರಾಕಿನ ಅಗತ್ಯ ಇಜ್ಜಿಯಿಂದ ಜಯಲಕ್ಷ್ಮಿ ಸಿಲ್ಕ್ಸ್ ಉದ್ಯಾವರದ ಬಗೆಟ್ ಸಾಮಾಜಿಕ ಜಾಲತಾಣಡು ಅಪಪ್ರಚಾರ ಮಲ್ತನ ಬಗೆಟ್ ಸಂಸ್ಥೆ ಏವ್ರ ತೋಜಾದಂಡು. ಸಂಸ್ಥೆ ಮಿತ್ ಅಪಪ್ರಚಾರ ಮಲ್ಪನಕ್ರಿನ ಮಿತ್ ಕಾನೂನು ಕ್ರಮದೆ ತೊನುವಾದ ಸಂಸ್ಥೆ ನಮ್ಮ ಕುಡ್ಲ ಚಾನಲ್ಗೆ ತಿರಿಪಾದ. ಕರಾವಳಿ ಜಿಲ್ಲೆನ ಪುದರ್ಪೊಯ್ ಜವಳಿ ಅಂಗಡಿ ಜಯಲಕ್ಷ್ಮಿ ಸಿಲ್ಕ್ಸ್ ಉದ್ಯಾವರ ಓಡಿಪು ಗಿರಾಕಿಲೆಗ್ ಸಂಸ್ಥೆ ಶುರು ಆಯ್ನಡ್ದಿಂಚ ಇತ್ತೆ ಮುಟ್ಟಲ ಲೇಸಿಲೆಗ್ ಬೋಡಾಯ್ನ ಎಡ್ಡೆ ಶಾಪಿಂಗ್ ಉದ್ಯಮಗು ಪುಗಾರ್ತೆ ಪಡೆದು ಜನಮೆಚ್ಚುಗೆ ಪಡೆಯಿನ ಸಂಸ್ಥೆ ಅದುಂಡು. 1959 ಗಿರಾಕಿನ ವಿಶ್ವಾಸವು ಸಂದನ ಬೊಕ್ಕ ತರಾವರಿ ದುತ್ತೈತೆಲೆಗ್ ಮಲ್ಲ ಪುದರ್ ಪಡೆಯಿನ ಜಯಲಕ್ಷ್ಮಿ ಸಿಲ್ಕ್ಸ್ ಉದ್ಯಾವರಡು ಒಂಜೆ ಅಂಗಡಿನ ಮಲ್ತೊಂದುಂಡು. ಅಂಡ ಇತ್ತೆ ಜನಪುಗಾರ್ತಿದ ಜಯಲಕ್ಷ್ಮಿ ಸಿಲ್ಕ್ಸ್ ಅಂಗಡಿದ ಪುದರ್ನ ಗಳಸದು ಸಾಮಾಜಿಕ ಜಾಲತಾಣಡು ಉದ್ಯಾವರಡು ಮುಸ್ಲಿಂ ಗಿರಾಕಿನ ಅಗತ್ಯ ಇಜ್ಜಿಯಿಂದ ಬರಿನ ಫ್ಲೆಕ್ಸ್ ದ ಚಿತ್ರ ಸುದ್ದಿ ಆತಂಡು. ಈ ಬಗೆಟ್ ಅಭಿಪ್ರಾಯ ತೆರಿಪಾಯಿನ ಅಂಗಡಿದ ಮುಖ್ಯಸ್ಥರು ಜಾತಿ ಭೇದದ ವಿಷಯದ ಆಡಿಟ್ ಜಯಲಕ್ಷ್ಮಿ ಸಿಲ್ಕ್ಸ್ ಉದ್ಯಾವರ ಸಂಸ್ಥೆನ ನಿರ್ದಿಷ್ಟವಾದ ಉದ್ದೇಶದಿ ಒಂದು ಕೆಲವು ಪರಿಚಯದಾಂತಿನ ಮಾನಸಿಕವಾದ ಸರಿ ಜನನಕ್ಲು ಸುಳ್ಳು ಮಾಹಿತಿ ಕೊಡ್ತೇರು. ಸುಳ್ಳು ಪಂಡದು ಗಾಬುಲಕ್ಕಾದೇರು. ಸಂಸ್ಥೆ 51 ವರ್ಷಲಿನ ಇತಿಹಾಸಡು ಒವ್ವೇ ರೀತಿದ ಜಾತಿ ಮತ ಭೇದ ಮಲ್ತದಜಿ ನನಲ ಮಲ್ಪುಜಿ ಈ ದುಂಬುಲ ಇಂಚ ಮಲ್ತದೇರು ಅಪಗ ಅಧಿಕಾರ್ಲೆಗೆ ತೆರಿಪಾದ ಕ್ರಮದೆ ತಂದುಂಡು ಇತ್ತೆ ಪಿರ ಅಂಚನೆ ಮಲ್ತದೇರು ಸಾಮಾಜಿಕ ಜಾಲತಾಣಡು ಪಾಡದಿರು ಇಂಚಿನಗಣ ಮಿತ್ತು ಕಠಿಣ ಕ್ರಮದ ತುಣಿಯರೆ ಸಂಬಂಧಪಟ್ಟನ ಅಧಿಕಾರ್ಲೆಗೆ ಕೇಂಡೊಂದುಂಡು. ನನದ ದಿನಕ್ರೆಡಿ ಇಂಕಣ ಸಂಸ್ಥೆದ ಬಗೆಟ್ ಅಪಪ್ರಚಾರ ಮಲ್ಪನಕ್ರೆಳ ಮಿತ್ತು ಕಾನೂನು ಕ್ರಮದೆ ತುನುವಾಂದು ಜಯಲಕ್ಷ್ಮಿ ಸಿಲ್ಕ್ಸ್ ಉದ್ಯಾವರ ಸಂಸ್ಥೆ ನಮ್ಮ ಕುಡ್ಲ ಚಾನಲ್ಗೆ ತೆರಿಪಾದಂಡು. ಉದ್ಯಾವರ ಜಯಲಕ್ಷ್ಮಿಗೆ ಸಂಬಂಧಪಟ್ಟಂತೆ ಮುಸ್ಲಿಂ ಗ್ರಾಹಕರ ಅಗತ್ಯವಿಲ್ಲವೆಂಬ ವಿಷಯದ ಬಗ್ಗೆ ಹಲವಾರು ವಿಷಯಗಳು ಸಾಮಾಜಿಕ ಜಾಲತಾಣದಲ್ಲಿ ನಿರಂತರವಾಗಿ ಹರಿದಾಡುತ್ತಿರುವುದು ನಮ್ಮ ಗಮನಕ್ಕೆ ಬಂದಿರುತ್ತದೆ. ಹಲವಾರು ಗ್ರಾಹಕರು ಈ ಬಗ್ಗೆ ನಮ್ಮ ಹತ್ರ ವಿಚಾರಿಸಿರುತ್ತಾರೆ. ಈ ವಿಷಯವು ಸತ್ಯಕ್ಕೆ ದೂರವಾಗಿದ್ದು ನಮ್ಮ ಏಳಿಗೆಯನ್ನು ಸಹಿಸದ ಹಾಗೂ ಕೆಲವು ಅಸ್ವಸ್ಥ ಮಾನಸಿಕ ವ್ಯಕ್ತಿಗಳು ನಮ್ಮ ಅಭಿವೃದ್ಧಿಯನ್ನು ಮತ್ತು ನಮ್ಮ ವ್ಯಾಪಾರದ ಅಭಿವೃದ್ಧಿಯನ್ನು ಸಹಿಸದೆ ಸಾಮಾಜಿಕ ಜಾಲತಾಣಗಳಲ್ಲಿ ಸುಮ್ಮನೆ ಹರಿದು ಬಿಟ್ಟಿರುವುದಾಗಿದೆ. ನಾವು ಈ ಬಗ್ಗೆ ಈಗಾಗಲೇ ಸಂಬಂಧಪಟ್ಟ ಇಲಾಖೆಗೆ ದೂರನ್ನು ಕೂಡ ಕೊಟ್ಟಿರುತ್ತೇವೆ. ಈ ಹಿಂದೆ
ಕೋವಿಡ್-19ನ ಪ್ರಥಮ ಲಾಕ್ಡೌನ್ ಸಂದರ್ಭದಲ್ಲಿ ನಾವು ನಮ್ಮ ಗ್ರಾಹಕರಿಗೆ ಅನುಕೂಲವಾಗುವಂತೆ ಉಚಿತ ವಾಹನ ಸೌಲಭ್ಯದ ವ್ಯವಸ್ಥೆಯನ್ನು ಮಾಡಿರುತ್ತೇವೆ. ಆ ಸಂದರ್ಭದಲ್ಲಿ ನಾವು ಮುದ್ರಿಸಿದಂತಹ ಕರಪತ್ರವನ್ನು ಎಡಿಟ್ ಮಾಡಿ ನಮ್ಮ ಸಂಸ್ಥೆಯ ದೂರವಾಣಿ ನಂಬರ್ ಇದ್ದಲ್ಲಿ ಮುಸ್ಲಿಂ ಗ್ರಾಹಕರ ಅವಶ್ಯಕತೆ ಇಲ್ಲ ಎಂದು ತಿದ್ದುಪಡಿ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದು ಬಿಟ್ಟಿರುವಂತಹ ವ್ಯಕ್ತಿಯ ವಿರುದ್ಧ ನಾವು ಉಡುಪಿ ಸೆನ್ ಸ್ಟೇಷನ್ನಲ್ಲಿ ದೂರನ್ನು ಕೂಡ ನೀಡಿ ತನಿಖೆಯನ್ನು ಮಾಡಿ ಸದ್ರಿ ವ್ಯಕ್ತಿಯು ಆ ತಪ್ಪನ್ನು ಒಪ್ಪಿಕೊಂಡು ಸಾಮಾಜಿಕ ಜಾಲತಾಣಗಳಲ್ಲಿ ತನ್ನ ತಪ್ಪಿನ ಬಗ್ಗೆ ಅವರು ಒಂದು ವಿಡಿಯೋವನ್ನು ಮಾಡಿ ಹರಿದು ಬಿಟ್ಟಿರುತ್ತಾರೆ. ಪ್ರಸ್ತುತ ಅದೇ 2019-20 ಸಾಲಿನ ಅದೇ ವಿಡಿಯೋವನ್ನು ಈಗ ಪುನಃ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದು ಬಿಟ್ಟು ನಮ್ಮ ವ್ಯಾಪಾರಕ್ಕೆ ತೊಂದರೆ ಕೊಡುವ ಉದ್ದೇಶವನ್ನು ಕೆಲವರು ಹೊಂದಿರುತ್ತಾರೆ. ನಮ್ಮಲ್ಲಿ ಹಲವಾರು ಮುಸ್ಲಿಂ ಸಿಬ್ಬಂದಿಗಳು ಹಲವಾರು ವರ್ಷಗಳಿಂದ ನಿಷ್ಠೆಯಿಂದ ಕೆಲಸ ನಿರ್ವಹಿಸುತ್ತಿದ್ದಾರೆ. ಹಾಗೂ ನಾನು ಎಲ್ಲ ಮುಸ್ಲಿಂ ಗ್ರಾಹಕರಲ್ಲಿ ಹಾಗೂ ಎಲ್ಲ ಗ್ರಾಹಕರಲ್ಲಿ ಈ ಮೂಲಕ ವಿನಂತಿಸುತ್ತೇನೆಂದರೆ ಈ ವಿಷಯವು ಸತ್ಯಕ್ಕೆ ದೂರವಾಗಿದ್ದು ನಮ್ಮ ಸಂಸ್ಥೆಯ ಮುಖಾಂತರ ಇಂತಹ ಯಾವುದೇ ಒಂದು ಜಾತಿ ಮತ ಧರ್ಮವನ್ನು ಭೇದಿಸುವ ಒಂದು ಯಾವುದೇ ಕೆಲಸವನ್ನು ಮಾಡುವುದಿಲ್ಲ. ಎಲ್ಲ ಗ್ರಾಹಕರಿಗೆ ಮುಕ್ತವಾಗಿ ನಮ್ಮಲ್ಲಿ ವ್ಯವಹಾರ ಮಾಡುವ ಒಂದು ಅವಕಾಶವಿದೆ. ಗ್ರಾಹಕರೇ ನಮ್ಮ ಮುಖ್ಯ ಆದ್ಯತೆ. ಗ್ರಾಹಕರು ಎಲ್ಲರೂ ಮುಕ್ತವಾಗಿ ಜಾತಿ ಮತ ಭೇದದ ಧರ್ಮವನ್ನು ಅದನ್ನು ವಿರೋಧಿಸಿ ಎಲ್ಲರೂ ಬಂದು ನಮ್ಮಲ್ಲಿ ಮುಕ್ತವಾಗಿ ವ್ಯವಹಾರ ಮಾಡಲು ಅವಕಾಶ ಇದೆ ಎಂದು ಈ ಮೂಲಕ ನಾವು ಸ್ಪಷ್ಟನೆಯನ್ನು ನೀಡುತ್ತಿದ್ದೇವೆ. ಹಲಾಲ್ ಪನ್ಪನವು ಇಸ್ಲಾಂದ ಬುಡಾನ್ನ ಅಂಗ ಆದುಂಡು ಮುಸ್ಲಿಂ ಅತ್ತೊಂದನ ಬಾಕಿದಕ್ಲಿಗೆ ಹಲಾಲ್ ಲಗವ್ ಮಲ್ಪಡೆ ಎಂದು ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿದ ಗುರುಕಾರ್ಯರು ರಹೀಂ ಉಚ್ಚಿಲ ಪಂತೇರು. ಹಿಜಾಬ್ ಓದಂಡು ದೇವಸ್ಥಾನಲಿನ ಜಾತ್ರೆಡು ಮುಸ್ಲಿಂ ಬೇರ್ದಕ್ಲಿಗೆ ನಿಷೇಧ ಓದಂಟಾದು ಇತ್ತೆ ಪೊಸತ್ತುಂಜಿ ಅಭಿಯಾನ ರಾಜ್ಯದೊರ್ಮೆಡು ಶುರು ಆತಂಡು. ಮುಸ್ಲಿಂ ಬೇರ್ದಕ್ಲಿನ ಹಲಾಲ್ ಮಾಸದ ತೊನ್ನೆನು ಉಂತಾಯರೆ ಹಿಂದೂ ಪರ ಸಂಘಟನೆ ಬೊಕ್ಕ ಸ್ವಾಮೀಜಿಲು ಲೆಪ್ಪು ಕೊಡ್ತೀರು. ಹಲಾಲ್ಗೆ ಬಹಿಷ್ಕಾರ ಆಂದೋಲನ ಮಲ್ಪೊಡು ಒಂದು ಕಾಳಿ ಸ್ವಾಮೀಜಿ ತಿರಿಪಾದಿರು. ಸ್ವಂತ ಆರೇ ಕೋರಿತುಂಡು ಮಲ್ತದು ಹಲಾಲ್ ಬಾಯ್ಕಟ್ ಅಭಿಯಾನಗೂ ಚಾಲನೆ ಕೊಡ್ತೀರು. ಇತ್ತೆ ಹಲಾಲ್ ವಿಚಾರ ಮಾತ ಕಡಿಟ್ಟು ಸುದ್ದಿ ಆತಂಡು. ಮುಸ್ಲಿಂ ಅತ್ತಾಂದಿನ ಬಾಕಿದಕ್ಲೆಗ್ ಹಲಾಲ್ ಲಗವ್ ಮಲ್ಪಡೆ ಎಂದು ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಗುರುಕಾರ್ಯರು ರಹೀಂ ಉಚ್ಚಿಲ ಪಂತೇರು. ಹಲಾಲ್ ಪನ್ಪನವು ಇಸ್ಲಾಂದ ಬುಡಂದಿನ ಅಂಗಾದುಂಡು ಅಲ್ಲಾಹುನ ಪುದರ್ಡ್ ಕೊಯ್ನ ಮಾಸನು ತಿನೋಡು ಒಂದು ಪನ್ಪನವು ನಿಯಮ ಆದುಂಡು. ಆಂಡ ಒಂದು ಕಾರಣಗೂ ಮುಸ್ಲಿಂ ಅತ್ತಂದಿನಕ್ಲೆಗ್ ಲಗವ ಪಿಜಿ ಇಂಚ ಉಪ್ಪುನಗ ಸತ್ಯ ದೆಂಗದು ಬಾಕಿದ ಧರ್ಮದಕ್ಲೆ ತಿನ್ಪುನಂಚ ಮಲ್ತದು ಧರ್ಮ ಭ್ರಷ್ಟಿರಾದ ಮಲ್ಪನ ಸರಿಯತ್ತು ಎಂದು ರಹೀಂ ಉಚ್ಚಿಲ ಪಂತೇರು. ಅಲ್ಲಾಹುನ ಪುದರ್ಡ್ ಕೊಯ್ನ ಮಾಸ ಒಪ್ಪಿಗೆ ಆಯ್ಜಿಂಡ ಸ್ವಂತ ಇಚ್ಚಿಡ್ ಐನು ಬುಡ್ದು ಮುಸ್ಲಿಂ ಅತ್ತಾಂದಿನ ಕ್ಲೆಡದೆತ್ತೊಂದು ತಿನ್ಪುನವೇ ಒಂದೇಕು ಉಪ್ಪುನ ಭಾರಿ ಎಡ್ಡೆ ಪರಿಹಾರ. ಹಲಾಲಡು ಉಪ್ಪುನ ಕಟ್ಟುನಿಟ್ಟು ಗಳಸುನ ಪಾತೆರ ಬೊಕ್ಕ ಐನ ಅತ್ತನು ಮುಸ್ಲಿಂ ಅತ್ತಾಂದಿನಕ್ಲಿಗೆ ತಿರಿಪಾವನವು ಸಮಾಜದ ಕರ್ತವ್ಯ ಆದಿತ್ತದು. ಈ ಸತ್ಯತೆಯನ್ನು ದೆಂಗದು ಬೇರೆ ಮಲ್ಪನವು ಸರಿಯಾಯಿನ ಕ್ರಮ ಅತ್ತು. ಈ ವಿಚಾರನು ರಡ್ಡು ಧರ್ಮದ ನಾಯಕರು ಗಂಭೀರ ಚರ್ಚೆ ಮಲ್ತದು. ಸರಿಯಾಯಿನ ಪರಿಹಾರ ನಾಡನೋಡು ಒಂದಿನಿಯರ್ಲ ರಾಜಕೀಯ ಉದ್ದೇಶಗೂ ಬಳಸೇರೆ ಬಲ್ಲಿಂದು ರಹೀಂ ಉಚ್ಚಿಲ ರಡ್ಡು ಧರ್ಮದ ನಾಯಕರಡ ಭಿನ್ನಾಯ್ತೊಂದಿರು. ಉಡುಪಿ ಜಿಲ್ಲೆ ಕಾಪು ತಾಲೂಕದ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಹೇಜಮಾಡಿ ಇತ್ತೆ ಬ್ರಹ್ಮಕಲಶದ ಗೌಜಿಟುಂಡು 10 ಕೋಟಿ ರೂಪಾಯಿ ಖರ್ಚಿಡು ದೇವಸ್ಥಾನವನ್ನು ಪಿರ ಹೊಸದಾದ ಕಟ್ಟಿದೆ. ಉಡುಪಿ ಜಿಲ್ಲೆದ ಕಾಪು ತಾಲೂಕು ಹೆಜಮಾಡಿ ಗ್ರಾಮದ 80 ವರ್ಷ ಇತಿಹಾಸ ಉಪನ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಹೆಜಮಾಡಿ ಇತ್ತೆ ಬ್ರಹ್ಮಕಲಶದ ಗೌಜಿಡುಂಡು. ಏಪ್ರಿಲ್ 7 ಮುಟ್ಟ ಕಾರ್ಯಕ್ರಮಗಳು ಅಟ್ಟಣೆ ಆತಂಡು ಎಡಪದವುದ ರಾಧಾಕೃಷ್ಣ ತಂತ್ರಿಲಿನ ಪೌರೋಹಿತ್ಯಡು ಧಾರ್ಮಿಕ ವಿಧಿವಿಧಾನವನ್ನು ಶುರು ಆತಂಡು. ಸಾಮೂಹಿಕ ದೇವತ ಪ್ರಾರ್ಥನೆದ ಒಟ್ಟುಗೂ ಬ್ರಹ್ಮಕಲಶ ಬೊಕ್ಕ ನಾಗಮಂಡಲ ಸೇವೆದ ವಿಧಿವಿಧಾನಗಳನ್ನು ಶುರು ಮಲ್ದೇರು. 10 ಕೋಟಿ ರೂಪಾಯಿ ಖರ್ಚುಡಿ ಹೆಜಮಾಡಿದ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪಿರ ಹೊಸದಾದೆ ಕಟ್ಟಿದೇರು. ಮಹಾಲಿಂಗೇಶ್ವರ ಹೆಜಮಾಡಿ ಇದರ ಜೀರ್ಣೋದ್ಧಾರ ಪ್ರತಿಕೆ ಎಲ್ಲ ಮುಗಿದೀಗ ಬ್ರಹ್ಮಕಲಶಕ್ಕೆ ನಾವು ರೆಡಿಯಾಗಿದ್ದೇವೆ. ತಾರೀಕು 30ರಿಂದ ಏಪ್ರಿಲ್ 7 ತಾರೀಕಿವರೆಗೆ ನಮ್ಮ ಬ್ರಹ್ಮಕಲಶದ ಎಲ್ಲ ಪ್ರತಿಕ್ರಿಯೆ ನಡೀತದೆ. ಅದರಲ್ಲಿ ಪ್ರಾಮುಖ್ಯತೆಯಾಗಿ ನಾವು 3ನೇ ತಾರೀಕು ಇಡೀ ಗ್ರಾಮದ ಎಲ್ಲರೂ ಒಟ್ಟಾಗಿ ಒಂದೇ ಕಡೆಯಿಂದ ಹೆಜಮಾಡಿ ಕೋಡಿಗೆ ಆಟದ ಮೈದಾನದಿಂದ ಇಡೀ ಗ್ರಾಮಸ್ಥರು ಒಟ್ಟಾಗಿ ಒಂದು ಹೊರೆಕಾಣಿಕೆ ಮೆರವಣಿಗೆ ವಿಜೃಂಭಣೆಯಿಂದ ಹೊರೆಕಾಣಿಕೆ ದೇವಸ್ಥಾನಕ್ಕೆ ತರುವ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಹಾಗೆ ನಮ್ಮ ಪ್ರಾಮುಖ್ಯವಾಗಿ 5ನೇ ತಾರೀಕು ನಾಗಮಂಡಲೋತ್ಸವ. ಆ ನಾಗಮಂಡಲೋತ್ಸವದಲ್ಲಿ ಮಧ್ಯಾಹ್ನ ಅನ್ನ ಸಂತರ್ಪಣೆ, ಸಂಜೆ 5-6 ಗಂಟೆಗೆ ನಾಗಮಂಡಲೋತ್ಸವ ನಮಗೆ ಪ್ರಾರಂಭವಾಗ್ತದೆ. ಸಗ್ರಿ ಗೋಪಾಲಕೃಷ್ಣ ಶಾಮುಗರ ನೇತೃತ್ವದಲ್ಲಿ ನಾಗಮಂಡಲ ಸೇವೆ ನಡೀತದೆ. ನಂತರ 6ನೇ ತಾರೀಕು ಬ್ರಹ್ಮಕಲಶೋತ್ಸವ. ಎಡಪದ ರಾಧಾಕೃಷ್ಣ ತಂತ್ರಿಯವರ ಉಪಸ್ಥಿತಿಯಲ್ಲಿ ಅವರ ಮಾರ್ಗದರ್ಶನದಲ್ಲಿ ನಮ್ಮದು ಜೀರ್ಣೋದ್ಧಾರ ಅಧ್ಯಕ್ಷರಾದಂಥ ಜಯಂತ್ ಶೆಟ್ಟಿ ಪುಣೆ ಇವರ
ಮುತುವರ್ಜಿಯಲ್ಲಿ ಮುತುವರ್ಜಿಯಲ್ಲಿ ನಮ್ಮ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ನಡೆಯಲಿದೆ. ಇಡೀ ಗ್ರಾಮದವರ ಒಟ್ಟಾಗಿ ಸಾಧಾರಣ ಒಂದು 10 ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವಂತಹ ಈ ಭವ್ಯವಾದ ಮಂದಿರ ಲೋಕಾರ್ಪಣೆ ಆಗಲಿದೆ 6ನೇ ತಾರೀಕಿಗೆ ಬ್ರಹ್ಮಕಲಶೋತ್ಸವದಲ್ಲಿ. ಹರೇಕಲ ಅಂಬ್ಲಮುಗಿರಿ ಶ್ರೀ ಅರ್ಧನಾರೀಶ್ವರ ದೇವಸ್ಥಾನದ ಬ್ರಹ್ಮಕಲಶದ ಪುರ್ತುಲು ಏಪ್ರಿಲ್ 1 ಯಕ್ಷಗಾನ ರಂಗದ ಮೂವೀರು ಸಾಧಕರಿಗೆ ಭಂಡಸಾಲೆ ಪ್ರಶಸ್ತಿ 2022 ಕುರ್ದು ಮರ್ಯಾದೆ ಮಲ್ಪುಣದು ಪ್ರಶಸ್ತಿ ಕಾರ್ಯಕ್ರಮದ ಮಾರ್ಗದರ್ಶಕರು ಕರ್ನಾಟಕ ಯಕ್ಷಗಾನ ಅಕಾಡೆಮಿದ ಸದಸ್ಯರು ಕದ್ರ ನವನೀತ ಶೆಟ್ಟಿ ಪಂತೇರು. ಭಂಡಸಾಲೆ ಸುರೂತ ವರ್ಷದ ಪ್ರಶಸ್ತಿ ಕುರುಪನ ಕಾರ್ಯಕ್ರಮದ ಮಾರ್ಗದರ್ಶಕರು ಕದ್ರ ನವನೀತ ಶೆಟ್ಟಿ ಬುಧವಾರ ಕುಳ್ಳದ ಪತ್ರಿಕಾ ಭವನಡು ಸುದ್ದಿಕೂಟುಡು ಪಾತಿರದು. ಹರೇಕಲ ಅಂಬ್ಲಮೊಗೇರ್ ಪ್ರದೇಶದ ಶ್ರೀ ಅರ್ಧನಾರೀಶ್ವರ ದೇವಸ್ಥಾನಡು ದೇವೇನ ಪ್ರತಿಷ್ಠೆ ಬೊಕ್ಕ ಬ್ರಹ್ಮಕಲಶ ನಡತೊಂದಿತ್ತದು. ಏಪ್ರಿಲ್ 1 ಹರೇಕಲ ಗ್ರಾಮ ಸಂಪಿಗೆ ದಡಿತ ಬಿ ಸಂಕಪ್ಪ ಶೆಟ್ಟಿ ಬೊಕ್ಕ ಶ್ರೀಮತಿ ಕೇಸರಿ ಎಸ್ ಶೆಟ್ಟಿ ಕಟೀಲ್ ಮೇಳದ ಸೇವೆ ಆಟ ನಡಪಾದು ಕೊರ್ಪೇರು. ಈ ಪೊರ್ತುಡು ಮನೆತನದ ಪುದರಡು ಆಟದ ಹಿರಿಯ ಕಲಾವಿದರಿಗೆ ಪ್ರಶಸ್ತಿ ಕೊರಿಯರ ನಿಗಂಟು ಮಲ್ತದಿರು. ಈ ಸರ್ತಿ ಭಂಡಸಾಲೆ ಸುರೂತ ವರ್ಷದ ಪ್ರಶಸ್ತಿನ ಕೊರ್ಪುನೊಂದು ಪಂಡಿರು. ಬೇತೆ ಬೇತೆ ಮೇಳಲೆಡು 40 ವರ್ಷ ತಿರ್ಗಾಟ ಮಲ್ತನ ನಗ್ರಿ ಮಹಾಬಲ್ ರೈ ತೆಂಕುತಿಟ್ಟದ ಹಿರಿಯ ಪುಂಡು ವೇಷದಾರ ಮಾಡಾವು ಕೊರಗಪ್ಪ ರೈ ಬೊಕ್ಕ ಪುದರ್ಪೊಯ್ ಅರ್ಥದಾರ ವೇಷದಾರ ಕನ್ನಡಿಕಟ್ಟೆ ಗಣೇಶ್ ಶೆಟ್ಟಿ ಮುಕ್ಲೆಗ್ ಸುರೂತ ಭಂಡಸಾಲೆ ರತ್ನ 2022 ಪ್ರಶಸ್ತಿನ ಕೊರ್ದು ಮರ್ಯಾದೆ ಮಲ್ಪುಣೊಂದು ಕದ್ರ ನವನೀತ ಶೆಟ್ಟಿ ಪಂಡೇರು. ಅರ್ಧನಾರೀಶ್ವರ ದೇವರ ಆ ಕ್ಷೇತ್ರ ಪುನರ್ ನಿರ್ಮಾಣ ಆಗ್ತದೆ. ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಕುಟುಂಬ ಇವರದು. ಮಹೇಶ್ ಶೆಟ್ಟಿ ಮತ್ತು ಮಧುಸೂದನ್ ಶೆಟ್ಟಿ ಇವರ ತಂದೆ ಸಂಕಪ್ ಶೆಟ್ಟಿಯವರು, ತಾಯಿ ಕೇಸರಿ ಎಸ್ ಶೆಟ್ಟಿ. ತಮ್ಮ ಮನೆತನದ ಹೆಸರಿನಲ್ಲಿ ಪ್ರತಿ ವರ್ಷ ಯಕ್ಷಗಾನ ಕಲಾ ಸೇವೆಗೈಯುವ ಹಿರಿಯ ಕಲಾವಿದರನ್ನು ಗೌರವಿಸುವ, ಅವರಿಗೆ ಒಂದು ಪ್ರಶಸ್ತಿ ನೀಡುವ ಒಂದು ಸಂಕಲ್ಪವನ್ನು ಮಾಡಿದ್ದಾರೆ. ಅದು ಈ ಕ್ಷೇತ್ರದ ಬ್ರಹ್ಮಕಲಶೋತ್ಸವದ ಪರ್ವಕಾಲದಲ್ಲಿ ಸಾಕಾರಗೊಳ್ಳುತ್ತದೆ. ಆದ್ದರಿಂದ ಈ ಬಂಡಸಾಲೆ ರತ್ನ ಪ್ರಶಸ್ತಿ ಇದು ಮೊದಲ ವರ್ಷದ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಏಪ್ರಿಲ್ 1ನೇ ತಾರೀಕಿಗೆ ನಡೆಯಲಿಕ್ಕಿದೆ. ಮುಂದೆ ನಿರಂತರವಾಗಿ ಕಟೀಲು ಮೇಳದ ಸೇವೆಯಾಟದ ಒಂದು ಸಂಕಲ್ಪವನ್ನು ಈ ಮನೆತನದವರು ಹೊಂದಿರ್ತಾರೆ. ಆ ಸೇವೆಯಾಟದ ಜೊತೆಯಲ್ಲಿ ಯಕ್ಷಗಾನ ಮಾತ್ರ ಅಲ್ಲ, ಯಕ್ಷಗಾನ ಉಳಿಬೇಕಿದ್ರೆ ಕಲಾವಿದರು ಬೇಕು, ಆ ಕಲಾವಿದರಿಗೆ ಪ್ರೋತ್ಸಾಹ ಬೇಕು. ಈ ನಿಟ್ಟಿನಲ್ಲಿ ಕಲಾವಿದರಿಗೆ ಪ್ರೋತ್ಸಾಹ ಕೊಡುವ ದೃಷ್ಟಿಯಿಂದ ಆ ಕಲಾವಿದರನ್ನು ಗುರುತು ಮಾಡಿ ಪ್ರಶಸ್ತಿ ನೀಡುವಂತಹ ಒಂದು ಪ್ರಕ್ರಿಯೆಗೆ ಚಾಲನೆ ಏಪ್ರಿಲ್ 1ರಂದು ಆಗಲಿಕ್ಕಿದೆ. ಸಂಘಟಕರು ಭಂಡಾರಿ ಪಾದೆ, ಮಹೇಶ್ ಶೆಟ್ಟಿ, ಮಧುಸೂದನ ಶೆಟ್ಟಿ, ಪ್ರದೀಪ್ ಆಳ್ವ ಸುದ್ದಿಕೂಟುಡಿದ್ದೀರು. ತಮಿಳುನಾಡದ ಜವನೆ ಮಗೇಶ್ ಪನ್ಪನಾರು ಪರಿಸರ ಸಂರಕ್ಷಣೆ ಬೊಕ್ಕ ತಿರ್ಗಾಟದ ಬಗೆಟ್ ಭಾರಿ ಉಮೇದಿ ಹೊಂದಿರು. ತಮಿಳುನಾಡು ಗೋವಾ ನಡುಟು ಸೈಕಲ್ ತಿರ್ಗಾಟ ಮಲ್ಪನ ಆರು ಬಂಟ್ವಾಳದ ಮಾಣಿಡು ಸುದ್ದಿ ಮಾಧ್ಯಮದ ಕಡ ಪಾತೀರಿಯರು. ಸಾಧನೆ ಮಲ್ಪನ ಮನಸ್ಸಿತ್ತಿನ ಯುವಶಕ್ತಿ ಎಂಚಿನ ಕಾರ್ಯರ ಸಾಧಿಸವಲಿ ಪನ್ಪುಣಿಗೆ ಉದಾಹರಣೆ ಆದು ಉಂತುದಿರು ತಮಿಳುನಾಡದ ಜವನೆ ಮಗೇಶ್. ಪರಿಸರ ಸಂರಕ್ಷಣೆ ಬೊಕ್ಕ ತಿರ್ಗಾಟದ ಬಗೆಟ್ ದಿಂಜ ಉಮಿದು ಉಪನ ಮಗೇಶ್ ತಮಿಳುನಾಡು ಗೋವಾಗ್ ಸೈಕಲ್ಡ್ ಪೋಂದಿತ್ತದು ಬಂಟ್ವಾಳ ತಾಲೂಕುದ ಮಾಣಿಡು ಭೇಟಿಯಾಯಿನ ವಾರ್ತಾ ಮಾಣಿಲೆಡ ಅರಿನ ಅನುಭವಲಿನ ಪಟ್ಟುಂಡಿರು. ಪಂಜಾಬಡ್ ಖಾಸಗಿ ಸಂಸ್ಥೆಡು ಬೇಲೆಡಿತ್ತಿನ ಮಗೇಶ್ ಸಾಮಾಜಿಕವಾದ ಸೇರುನ್ನ ಉದ್ದೇಶುಡು ಬೇಲೆ ಬುಡ್ದು ತಿರ್ಗಾಟದ ಬಗೆಟ್ ಉಮೆದ್ದಿ ಹೊಂದಿರು. ಐಕಾದು ತನ್ನವೇ ಆಯ್ನ ಯೂಟ್ಯೂಬ್ ಚಾನಲ್ ಶುರು ಮಲ್ತದು ತಿರ್ಗಾಟದ ತಾನುಲಿನ ಅವಿಟ್ಟು ಪೊಲಬ್ ಮಲ್ತು ಕೊರ್ಪನ ಆಸೆದಿ ಹೊಂದಿರು. ಐಳ್ದುಂಬತ್ತ ತಮಿಳುನಾಡು ಗೋವಾಗ್ ಸೈಕಲ್ಡ್ ತಿರ್ಗಾಟ ಮಲ್ತದು ಮೂಜಿ ರಾಜ್ಯುಲಿನ ವಿಶೇಷತೆಯನ್ನು ದಾಖಲೆ ಮಲ್ಪನ ಪ್ರಯತ್ನಡುಲ್ಲೇರು மகேஷ். பார்த்தீங்களா நம்ம தமிழ்நாட்டிலேருந்து கோவாவுக்கு சைக்கிளிங் பண்ணிட்டு இருக்கோம். ஸோ பார்த்தீங்கன்னா இப்போ நிச்சிட்டு இருக்க இந்த பிளேஸ் வந்து பார்த்தீங்கன்னா புத்தூர். ஸோ மங்களூருக்கு முன்னாடி ஒரு 25 கிலோமீட்டருக்கு முன்னாடி நிச்சிட்டு இருக்கோம். புத்தூருக்கும் மாணிக்கும் சென்ட்ரல் இருக்கும். ஸோ பார்த்தீங்கன்னா நம்ம தருமபுரி டிஸ்ட்ரிக்ட் தமிழ்நாட்டிலேருந்து கிளம்பி இன்றைக்கோட 22 டேஸ் ஆகிடுச்சு. ஸோ நம்ம டெய்லியும் ஒரு நாளைக்கு 50 கிலோமீட்டர் சைக்கிளிங் பண்ணி வந்துட்டுருக்கேன். பார்த்திங்கன்னா நம்ம பெங்களூர் தருமபுரியிலேருந்து கிளம்பி கிருஷ்ணகிரி, பெங்களூர், மைசூர், மடிக்கேரி, அதுக்கப்புறம் வந்துட்டு சுலியா, அதுக்கப்புறம் இப்போது இங்கே நிச்சிட்ருக்கேன். ஸோ கிட்டத்தட்ட 22 நாள் சர்வே பண்ணி வந்துட்டுருக்கேன். ஸோ என்னோடய டெய்லி எக்ஸ்பென்சிவ் பார்த்திங்கன்னா ஃபுட்டுக்கு மட்டும்தான் நான் எக்ஸ்பென்சிவ் பண்ணிகிட்ருக்கேன். பர் டேக்கு வந்து 50 to 60 கிலோமீட்டர் சைக்கிளிங் பண்ணிகிட்ருக்கேன். ஸோ என்னோடய மோட்டிவேஷன் வந்துட்டு சேவ் என்விரான்மெண்ட் அண்ட் ஆல்சோ வந்து பார்த்திங்கன்னா ரைடே பைசைக்கிள் அப்படின்னு சொல்லிட்டு என்னோடய பேக்கில் ஒட்டி வச்சுருப்பேன். ஸோ இதுதான் என்னோட ಮುಖ್ಯமான ಮೋಟಿವೇಷನ್. ಇದ್ದೇ ಕೊಡೋರು ಮುಖ್ಯಾಂಶಗಳು. ದಿನ ದಿನ ಏರೊಂದುಪುನ ಇಂಧನ ಬೆಲೆ ಎಣ್ಮದಿನೊಟ್ಟು ಒಟ್ಟು 500 ರೂಪಾಯಿ ಅಜ್ಪ ಪೈಸೆ ಏರ್ತೆ ಬಡವೇರ್ನ ಬದುಕಿಗೆ ಸಂಚಾಕಾರ.
ಪ್ರಚೋದನಕಾರಿ ಭಾಷಣ ಮಲ್ಪನ ಕಲ್ಲಡಕ ಪ್ರಭಾಕರ ಭಟ್ರು ವಿಶ್ವವಿದ್ಯಾನಿಲಯದ ಸ್ನಾತಕೋತ್ತರ ವಿದ್ಯಾರ್ಥಿ ಪರಿಷತ್ ಉದಿಪನಗು ಬಿನ್ನೆರಾದ ಬರ್ಪನ ಸರಿಯತ್ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾದ ಪ್ರತಿಭಟನೆ. ಸಾಮಾಜಿಕ ಜಾಲತಾಣಗಳು ಜಯಲಕ್ಷ್ಮಿ ಸಿಲ್ಕ್ಸ್ ಉದ್ಯಾವರದ ಬಗೆಟ್ ಅಪಪ್ರಚಾರ ಕಾನೂನು ಕ್ರಮದೆತ್ತುವ ಪುದರ್ಪೋಯಿ ಸಂಸ್ಥೆದ ಬಗೆಟ್ ಅಪಪ್ರಚಾರಕ್ಕೂ ಏವೃತೋ ಜಾಯನ ಸಂಸ್ಥೆ. ಒಡಿಪುಡು ಜಾತ್ರೆದ ಪೊರ್ತು ಮುಸಲ್ಮಾನ ಬೇರೆದಕ್ಕೆ ಅವಕಾಶ ಮಲ್ತುಕೋರುಡು ಪೇಜಾವರ ಮಠಾಧೀಶರಿಗೆ ಭಿನ್ನೈತೊನ್ನ ಒಡಿಪು ಜಿಲ್ಲಾ ಸೌಹಾರ್ದ ಸಮಿತಿ. ಇಡಗಿನಿತ್ತ ನಮ್ಮ ಕುಡ್ಲಾತುಳು ವಾರ್ತೆಲು ಮುಗಿಂಡು ನನಲಾತ್ ಸುದ್ದಿ ಬಕ್ಕ ಮನರಂಜನೆಗಾದ ತೂವೊಂದಿಪ್ಲೆ ನಮ್ಮ ಕುಡ್ಲ 24/7 ಸೋಲ್ಮೇಲೆ.